ಕೂಟಕ್ಕೆ ಬಂದಿರೋದು. ಇಲ್ಲಿ ಬರೋದಕ್ಕೆ ಮುಂಚೆ ತುಂಬ ಅಸಮಾಧಾನ ಇತ್ತು, ಸಮಾಧಾನ ಇರಲಿಲ್ಲ ಮನಸ್ಸಿಗೆ, ಮತ್ತು ಕ್ಷಮೆ ಕೊಡೋಕ್ಕಾಗ್ತಾ ಇರಲಿಲ್ಲ ಮುಖ್ಯವಾಗಿ. ಅದು ಇಲ್ಲಿ ಬಂದ ಮೇಲೆ ಮನಸ್ಫೂರ್ತಿಯಾಗಿ ಕ್ಷಮಿಸಿದ್ದೀನಿ. ಮತ್ತು ಸಂಶಯ ಆದಮೇಲೆ ತುಂಬ ಸಮಾಧಾನ ಸಿಕ್ತು, ಮನಸ್ಸಿಗೆ ನೆಮ್ಮದಿ ಸಿಕ್ತು. ಪ್ರಾರ್ಥನೆಯಲ್ಲಿ ಇನ್ನೂ ಹೆಚ್ಚಾಗಿ ಪವಿತ್ರಾತ್ಮರನ್ನು ಹೊಂದಿಕೊಂಡೆ, ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸಬೇಕು ಅಂತ ಅನ್ನಿಸ್ತು. ಮತ್ತು ಇದು ಅವಕಾಶ ಕೊಟ್ಟಂಥ ಇಲ್ಲಿರುವ ಎಲ್ಲ ಬ್ರದರ್ಸ್ಗಳಿಗೂ, ಹೆಚ್ಚಾಗಿ ನಿರ್ದೇಶಕ ಫಾದರ್ ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇನ್ನೂ ಹೆಚ್ಚಾಗಿ ಧ್ಯಾನಕೂಟವನ್ನು ಮಾಡಲಿ ಎಂದು ನಾನು ಆಶಿಸ್ತೇನೆ. ಮುಖ್ಯವಾಗಿ ಎಲಿಯಾಸ್ ಬ್ರದರ್ ಅವ್ರನ್ನ ಸ್ಮರಿಸ್ಕೋತೀನಿ. ಈ ಟೈಮಲ್ಲಿ ನನಗೆ ಪರ್ಸ್ನಲಾಗಿ ವಾಕ್ಯಗಳನ್ನು ಕೊಟ್ಟು, ಅವರು ನನಗೆ ಒಂದು ಧೈರ್ಯವನ್ನು ಕೊಟ್ಟು ಅವರ ಪ್ರಾರ್ಥನೆಯಲ್ಲಿ ಇಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೇನೆ. ಸ್ತೋತ್ರ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಕೋಸಿಸ್ ಡಿಸೋಜ. ನಾನು ಬಾಳೆಹೊನ್ನೂರಿಂದ ಬಂದಿದ್ದೀನಿ. ನಮ್ಮ ಬ್ರದರ್ ಇಗ್ನೇಷಿಯಸ್ ನನಗೆ ಸ್ವಾರ್ಥಿಯನ್ನು ಸಾರಿ ನನಗೆ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದಾರೆ. ನಾನು ಇವತ್ತು ಈ ಟೈಮಲ್ಲಿ ನಾನು ಬಂದಿದ್ದೇನೆ ಅಂದರೆ ಇದೇ ನಂದು ರಿಟ್ರೀಟ್, ಇದೇ ನಾನು ಧ್ಯಾನಕೂಟ ಕೇಳಿದ್ದು ಇಲ್ಲೇ ಫಸ್ಟ್. ನಾನು ನಮ್ಮ ಊರಿಗೆ ಬಂದಿದ್ದರು, ಆದರೆ ನನಗೆ ಧ್ಯಾನಕೂಟ ಕೇಳೋಕ್ಕೆ ನನಗೆ ಅವಕಾಶ ಸಿಕ್ಕಲಿಲ್ಲ. ನಾನು ಹೊರದೇಶದಲ್ಲಿ ಇದ್ದರಿಂದ ನನಗೆ ಎಲ್ಲಿ ಹೋದರೂ ನನಗೆ ಧ್ಯಾನಕೂಟ ಸಿಗಲಿಲ್ಲ. ಆದರೆ ನನಗೆ ಆ ಬ್ರದರನ್ನು ನಮ್ಮ ಮನೆಗೆ ಬಂದು ನಮಗೆ ಎಲ್ಲ ಧ್ಯಾನಕೂಟ ಹೇಳಿ ಅದರ ಸಂದೇಶ ಎಲ್ಲ ಸಾರಿ ನನಗೆ ಹೇಳಿ, ಈಗ ಇಲ್ಲಿಗೆ ಬಂದ ಮೇಲೆ ನನ್ನ ಸೊಂಟ ನೋವು 23 ವರ್ಷದಿಂದ ನಾನು ಅನುಭವಿಸುತ್ತಿದ್ದೆ, 23 ವರ್ಷದಿಂದ. ಆದರೆ ಮೊನ್ನೆ ನನಗೆ ಪ್ರತಿಫಲ ಸಿಕ್ತು ಅಂತ ಹೇಳಿದರೆ ಈ ಧ್ಯಾನಕೂಟದಿಂದ ಆ ಸ್ವಾಮಿ ಯೇಸು ಕ್ರಿಸ್ತರು ನನಗೆ ಮುಟ್ಟಿ ಕಂಪ್ಲೀಟ್ ಗುಣ ಮಾಡಿದ್ದಕ್ಕಾಗಿ ನಾನು ಸಾವಿರಾರು ಕೋಟಿ 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 ನಮನವನ್ನು ಸಲ್ಲಿಸುತ್ತೇನೆ. ಕೋಟಿಯನ್ನು ನಮನವನ್ನು ಸಲ್ಲಿಸುತ್ತೇನೆ. ನನಗೆ ಮೊಣಕಾಲು ಊರಕ್ಕಾಗಲಿಲ್ಲ, ನನಗೆ ನೆಟ್ಟಿಗೆ ನಿಂತು ಪೂಜೆ ಕೇಳೋಕ್ಕಾಗ್ತಿರ್ಲಿಲ್ಲ. ಕಾಲು ಪಾದಗಳೆಲ್ಲ ಉರಿ, ಇಡೀ ಜೀವಗಳೆಲ್ಲ ಉರಿ ಆಗೋದು ನನಗೆ ಪೂಜೆ ಕೇಳೋಕ್ಕೆ. ನನಗೆ ಮೊಣಕಾಲು ಊರಕ್ಕೆ ಅಂದರೆ ಎಷ್ಟೋ ವರ್ಷ ಆಗಿದ್ದ ಏನೋ. ಈ ಸಲ ನನಗೆ ಇಲ್ಲಿ ಬಂದ ಮೇಲೆ ನಾನು ಮೊಣಕಾಲು ಹೋಗ್ತೀನಿ, ಕ್ಲೀನಾಗಿ ನನಗೆ ನಡೆಯಕ್ಕೂ ಆಗ್ತಿದೆ. ಸೊಂಟ ನೋವು, ಎಲ್ಲ ನೋವು ನನಗೆ ಮಾಯವಾಗಿದೆ. ಆ ಸರ್ವೇಶ್ವರ ನನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ. ಹಾಲೆಲೂಯಾ. ನನ್ನ ಹೆಸರು ಐರಂಡಿ ಸಿಲ್ವಾ. ನಾನು ಉದ್ಯಾವರದಿಂದ ಬಂದಿದ್ದೇನೆ. ನಾನು ಇಲ್ಲಿ ಬರುವಾಗ ಸುಟ್ಕೇಜ್ ಹಿಡ್ಕೊಂಡು ಬರುವಾಗ ನನಗೆ ನಡಿಲಿಕ್ಕೆ ಆಗ್ತಿರಲಿಲ್ಲ. ಹೇಳ್ಕೊಂಡು ಹೇಗೂ ನಾನು ಬಂದೆ. ಇಲ್ಲಿ ಬಂದ ನಂತರ ನನಗೆ ಎರಡೂ ಕಾಲುಗಳು ಅಂದರೆ ಮಂಡಿ ನೋವು ತುಂಬ ಇತ್ತು. ಎರಡೂ ಕಾಲುಗಳು ಇಷ್ಟಿಷ್ಟು ದಪ್ಪ ಇತ್ತು, ಪಾದದಲ್ಲಿ ಸಹ ಬಾಪಿತ್ತು. ನಾನು ಹೇಗೆ ಪ್ರೇಯರ್ ಮಾಡ್ತೇನೆ ಗೊತ್ತಿಲ್ಲ, ಆದರೆ ನಾನು ಕೇಳಿ ಕುಳಿತುಕೊಂಡಾದರೂ ಈ ಪ್ರೇಯರ್ ಮಾಡಬೇಕಂತ ನನಗೆ ಇಷ್ಟ ಇತ್ತು, ಕನ್ನಡ ಒಂದು ಪ್ರೇಯರ್ ಮಾಡಬೇಕಂತ. ಹಾಗಾಗಿ ನಾನು ಇಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಸಹಿತನೇ ಶನಿವಾರ ನಾನು ಇಲ್ಲಿ ಯಾವಾಗಲೂ ಪ್ರಾರ್ಥನೆಗೆ ಬರ್ತೇನೆ. ಆದರೆ ನನಗೆ ಈ ಕನ್ನಡ ಪ್ರೇಯರ್, ನನಗೆ ಈ ದೇವರ ವಾಕ್ಯಗಳು, बापाची देणी मागीर पवित्र आत्म्याची देणी, पवित्र देणी गोत्ती आसली, जेजूची देणी, पवित्र बापाची देणी पुरा गोत्तू नासली, तें पुरा हांव शिकली आनी मस्त म्हाका ज्ञान मेळ्ळें हितून. आनी म्हजे पांयाच्या गांठी सुजरले आनी पुरा मस्त उणें जाला, सूज पुरा उणें जाला आनी म्हाका सगळो वेळ हांगा स्थिती करूं जातलें, दिमी घालूंक जातलें. म्हाका नाल्यार 2 मिनटां उबें रावूंक जायनासलें, 2 मिनटां दिमी घालूंक जायनासलें. तें पुरा म्हजें देवान हिलींग केलां, देखून हांव धन्या देवाक अर्गां दितां आनी काळजांतल्यान अर्गां दिवन हालेलुया 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 हालेलुया. तशेंच हांगाच्या असल्या ब्रदरांक हांव बरें मागतां आनी तेंच्या मिसांचेर तांकां जैत मेळोवन दी म्हण मागतां आनी तेंच्या मिसांव पंथ संवसाराच्या पंथां मनान सगळी स्वर्थ प्रचार जावं दी आनी हजारो लोक जिणी परिवर्तन करून सगळे आत्मे सलवार जावं दी म्हणून हांव जेजू कडेन मागतां. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಇಲ್ಲಿಗೆ ಕರೆತರಲು ನನಗೆ ಪ್ರೇರೇಪಿಸಿದ ನನ್ನ ತಂದೆಯಾದ ದೇವರಿಗೆ ನಾನು ಮೊಟ್ಟ ಮೊದಲನಾಗಿ ಸ್ತೋತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಜೀವನದಲ್ಲಿ ತುಂಬ ನನ್ನ ಏಜ್ ಇನ್ನೂ ನಂದು 23, ನಿಮಗಾಗಿರೋ ಕಾಲು ಭಾಗ ನನಗಾಗಿಲ್ಲ. ಆದರೂ ನನ್ನ ಜೀವನದಲ್ಲಿ ತುಂಬ ಕಷ್ಟ, ದುಃಖ, ನೋವು ಎಲ್ಲನೂ ಅನುಭವಿಸಿದ್ದೀನಿ. ಯಾಕಂದರೆ ನನ್ನ ಜೀವನದಲ್ಲಿ ನಾನು ಹುಟ್ಟೋಕ್ಕೆ ಮುಂಚೆನೇ ನಾನು ನಮ್ಮ ಅಪ್ಪನನ್ನು ಕಳೆದುಕೊಂಡಿದ್ದೀನಿ. ಅವತ್ತು ನನ್ನನ್ನು ಅಲ್ಲಿಂದ ಇಲ್ಲಿವರೆಗೂ ನನ್ನ ತಾಯಿ ನನ್ನ ಕಷ್ಟ ಸುಖದಲ್ಲಿ ನಾನು ಎಷ್ಟೇ ತಪ್ಪು ಮಾಡಿದರೂ ನನ್ನನ್ನು ಕ್ಷಮಿಸಿ ನನ್ನ ಜೊತೆಗಿದ್ದು ನನ್ನನ್ನು ರಕ್ಷಿಸಿ ನನ್ನನ್ನು ಇಲ್ಲಿ ತನಕ ಕರೆತಂದವರು ನನ್ನ ತಾಯಿ. ಅವರು ಅಂದಿನಿಂದ ಇಲ್ಲಿಯವರೆಗೂ ಒಂದೇ ಒಂದು ದಿನ ಯಾವುದೇ ಸಭೆ ಸಮಾರಂಭ ಆಗಲಿ, ಫಂಕ್ಷನ್ ಆಗಲಿ, ಎಲ್ಲಿಗೆ ಹೋದ್ರೂ ಒಂದೇ ಒಂದು ದಿನ ಯಾವುದೇ ಜಾಗದಲ್ಲೂ ಎಲ್ಲರ ಮುಂದೆ ತೋರಿಸ್ಕೊಳ್ಳೋಂಗೆ ಆಭರಣ ಹಾಕ್ಕೊಂಡು ಎಲ್ಲರ ಮುಂದೆ ನಾನು ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಂಡು ಓಡಾಡಿದಂಥವ್ರಲ್ಲ.
ಅವರು ಎಲ್ಲೂ ಸಹ ಹೋಗಿ ಕುಣಿದವರಲ್ಲ. ಇವತ್ತು ತಂದೆಯಾದ ದೇವರ ಮುಂದೆ ಅವರು ಮನಪೂರ್ವಕ ಕುಣಿದಿದ್ದಾರೆ. ಅದು ಈ ತಂದೆ ದೇವರ ಅದ್ಭುತ. ಆ ಅದ್ಭುತನ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಜೋರಾದ ಚಪ್ಪಾಳೆಯನ್ನು ತಂದೆಯಾದ ದೇವರಿಗೆ ಸೋತರಿಸ್ಬೇಕು. ಏಕೆಂದರೆ ನನ್ನ ತಾಯಿ ಇವತ್ತು ಇಲ್ಲಿ ಬಂದು ನನಗೂ ಒಂದು ಆಶೀರ್ವಾದವನ್ನು ಬೇಡಿ ಅವರು ಕೂಡ ಈ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಅದಲ್ಲದೆ ನನ್ನ ಮುಖ್ಯ ಆಸೆ ಏನು ಅಂದರೆ ನಾನು ದೊಡ್ಡ ಒಬ್ಬ ವಾಲಿಬಾಲ್ ಪ್ಲೇಯರ್ ಆಗಬೇಕು ಅಂತ. ನಾನು ಎಷ್ಟೋ ಜಾಗಕ್ಕೆ ಹೋಗಿ ವಾಲಿಬಾಲೆಲ್ಲ ಆಟ ಆಡಿದ್ದೀನಿ, ಊರಲ್ಲೂ ಸಹ ಆಟ ಆಡಿದ್ದೀನಿ. ಆದರೆ ನಮ್ಮ ಅಮ್ಮ ನನಗೆ ಯಾವಾಗಲೂ ಬೈತಾಯಿದ್ರು, ನೀನು ಕೆಲಸ ಮಾಡಲ್ಲ, ಬರೀ ಆಟ ಆಡೋಕ್ಕೆ ಹೋಗ್ತೀಯ ಅಂತ. ಇದೇ ನಾನು PUC ಓದಬೇಕಾದ್ರೆ ಆ ದೇವರ ಕಾರ್ಯನ ನಾನು ಮಾಡ್ತಾಯಿದ್ದೆ, ಚರ್ಚಿಗೆ ಹೋಗ್ತಾಯಿದ್ದೆ, ಆರಾಧನೆ ಮಾಡ್ತಾಯಿದ್ದೆ, ಕೊಯರಲ್ಲಿದ್ದೆ. ಆ ತಂದೆಯಾದ ದೇವರ ಆಶೀರ್ವಾದದಿಂದ ಪ್ರಥಮ PUC ಮತ್ತು ಸೆಕೆಂಡ್ PUCಯಲ್ಲಿ ನಾನು ಸ್ಟೇಟ್ ಲೆವೆಲ್ಗೆ ವಾಲಿಬಾಲ್ ಪ್ಲೇಯರ್ ಆಗಿ ಸೆಲೆಕ್ಟ್ ಆಗಿ ಸ್ಟೇಟ್ ಲೆವೆಲ್ ಆಡಿದೆ. ಹಾಗೂ ಡಿಗ್ರಿ ಕಾಲೇಜಿಗೆ ಸೇರಿಕೊಂಡೆ. ಆವಾಗ ಯೂನಿವರ್ಸಿಟಿ ಪ್ಲೇಯರ್ ಆಗಿ ಯೂನಿವರ್ಸಿಟಿಲೂ ಸದ್ಯ ಆಟ ಆಡಿದ್ದೆ. ಅದಾಗಿ 7 ವರ್ಷ ಕಳೆದಿದೆ. 7 ವರ್ಷದಿಂದ ಇಲ್ಲಿಯವರೆಗೂ ನಾನು ಮತ್ತೆ ವಾಲಿಬಾಲ್ ಆಟ ಆಡಿದ್ದೀನಿ. ಆದರೆ ನನಗೆ ಯಾವುದೇ ಅವಕಾಶ ಸಿಗಲಿಲ್ಲ. ಬರೀ ನನ್ನ ಜೀವನದಲ್ಲಿ ಅಲ್ಲಿಂದ ಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದೆ. ನಿನ್ನೆ ರಾತ್ರಿ ನಾನು ವಾಲಿಬಾಲ್ ಆಟ ಆಡಿ ಹೆಚ್ಚು ಕಡಿಮೆ 2 ತಿಂಗಳಾಗಿದ್ದೆ. ನಿನ್ನೆ ರಾತ್ರಿ ನನಗೆ 11:15 ಒಂದು ಕಾಲ್ ಬಂತು, ಮುಂದಿನ ತಿಂಗಳು 27ನೇ ತಾರೀಕು ಒಂದು ವಾಲಿಬಾಲ್ ಮ್ಯಾಚ್ ಇದೆ, ಬಂದು ನಮ್ಮ ತಂಡದಲ್ಲಿ ಆಡು, ನಿನಗೊಂದು ಚಾನ್ಸ್ ಕೊಡ್ತಾಯಿದ್ವಿ, ನಿನಗೊಂದು ಅವಕಾಶವಿದೆ, ನೀನು ಈ ಅವಕಾಶವನ್ನು ಉಪಯೋಗಿಸ್ಕೊಂಡ್ರೆ 25 ವರ್ಷದ ವಾಲಿಬಾಲ್ ಟೀಮಲ್ಲಿ ನಿನಗೆ ಸೆಲೆಕ್ಷನ್ ಸಿಗುತ್ತೆ, ಬಂದು ಒಂದು ಚಾನ್ಸನ್ನು ನೋಡು, ನಿನ್ನ ಪ್ರಯತ್ನವನ್ನು ನೀನು ಮಾಡು ಅಂತ ನಿನ್ನೆ ರಾತ್ರಿ ಆ ಕರೆ ಬಂತು. ನಾನು ತುಂಬ ಖುಷಿಯಾದೆ. ಈ ಖುಷಿ ಬಂದಿದ್ದನ್ನು ತಂದೆಯಾದ ದೇವರ ಯೇಸುವಿಂದ. ನಾನು ಬೇಡ್ಕೊಳ್ತಾ ಇದ್ದೆ, ನಾನೊಬ್ಬ ದೊಡ್ಡ ವಾಲಿಬಾಲ್ ಪ್ಲೇಯರ್ ಆಗಬೇಕು ಅಂತ. ಆ ದೇವರು ನನಗೆ ಕರುಣಿಸಿದ್ದಾರೆ. ಇದಕ್ಕೋಸ್ಕರ ತಂದೆಯಾದ ದೇವರಿಗೆ ನಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಇಲ್ಲಿ ಬರೋಕ್ಕೂ ಮುಂಚೆ ನನಗೆ ತುಂಬ ಕೈ ಪೇನ್ ಇತ್ತು. ನಾನು ಹೆಚ್ಚಾಗಿ ಡಿಫೆನ್ಸ್ ಆಡಿ ಬಿದ್ದು ಎದ್ದೆಲ್ಲ ಆಟ ಆಡ್ತೀನಿ. ಆ ಬಿದ್ದು ಎದ್ದು ಆಟ ಆಡ್ಬೇಕಾದ್ರೆ ಶೋಲ್ಡ್ರ್ ನೋವಿತ್ತು, ಕಾಲು ನೋವು ಸದೇ ಇತ್ತು. ನನಗೆ ಜಾಸ್ತಿ ಕಷ್ಟಪಟ್ಟು ಜಾಸ್ತಿ ಓಡಾಡೋಕ್ಕಾಗ್ತಿರಲಿಲ್ಲ, ಸುಸ್ತಾಗ್ತಾಯಿತ್ತು. ಆದರೆ ಇಲ್ಲಿ ಬಂದು ನಾನು ಮನಪೂರ್ವಕವಾಗಿ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸಿದಾಗ ನನಗೆ 2 ಕೈ ಕೂಡ ಶಕ್ತಿಯಾಗಿದೆ, ಹಾಗೂ ನನಗೆ ತುಂಬ ವಾಸಿಯಾಗಿದೆ. ನಾನು ಮನಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ನಾನು ಈ ದೇವರು ಕೊಟ್ಟಂಥ ಆಶೀರ್ವಾದವನ್ನು ಉಪಯೋಗಿಸ್ಕೊಂಡು ನಾನು ಮುಂದೊಂದು ದಿನ ಉತ್ತಮ ಜೀವಿಯಾಗಿ ಬಾಳ್ತೀನಿ ಅಂತ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಜೈ ಯೇಸು ಕ್ರಿಸ್ತ. ಯೇಸುವೆ ಆರಾಧನೆ, ಯೇಸುವೆ महिमे. मुझे नाव लवीना म्हणून हांव बेलतांगडीतावना इल्ल्या. आमी काल म्हणल्यार म्हजो चेडको उलयनातलो, ताणें एक शब्द ताणें उलयतालो. म्हाका इतलें फील जातालें की हांव भायर येताना तो मम्मी म्हणून हांवें आयकल, आपयलें ताणें हांवें आयकोनातली. त्या वेळार हांव भायर गेल्ली, मम्मी म्हणून तो केदाळ म्हाका डायरेक्ट आपयता गे म्हणून मस्त एक बेजार जातालें, मस्त फील जातालें. त्या वेळार हांव रिटर्न इंडिया आयल्या वेळार तो म्हाका मम्मी म्हणून आपयलो. फस्ट म्हाका पळयतना मम्मी म्हणून म्हाका इतली खुशी जालें. मागीर ताका ताच्या तोंडार हल्लेलुया म्हणून येनातलें. ताच्या तोंडार हल्लेलुयाच आमी मागणी करतना हल्लेलुया म्हणून सांग म्हणल्यार तो सांगनातलो. ताका तें तोंड सोडटालो, तें उलोवंकूच ताका जायनातलें, हल्लेलुया म्हणनातलो. बट म्हाका काल म्हळ्यार हांगा येताना गेटी बी ते पांय धरतना फस्ट डे आमी रेतीर करता हल्लेलुया म्हणटा ताच्या तोंडात हल्लेलुया म्हणून तर आयलें. म्हाका इतली खुशी जाली की तो आतां एक तो पाद्रापा पळयला, हाळे पाद्राप आयलो. जेजू खंय आसा, जेजू थंय आसा, जेजू आसा, जेजू हांगा रेतीराक आयला पण इतले पुटी म्हणलो की हाळे पाद्राप आयलो, हाळे जेजू आयलो, हाळे जेजू सांगाता आसा इतले पुटी म्हणून. आतां थंय बसतना तो हल्लेलुया 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 म्हणून सांग. म्हाका ती इतली खुशी जाली की म्हज्या फॅमिलीक तो एक मालगडो आमच्या फॅमिलींत हांव देवाक इतलें अर्घां दिता म्हळ्यार देवाक तो हांवें अर्घां दिलें तें देवाक उणेंत. बट हांव आनीक नेक्स्ट इयर केदाळा रेतीर आसा की त्या रेतीरेक हांव आसता हांगा. थँक्यू गॉड, थँक्यू फादर, थँक्यू ब्रदर. म्हजें नांव एनेट, आमी मैसूरतावन आयल्या. हांव हांगा येताना हांव मस्त देदेस्पर जावन आसली. काल जाता गे म्हणून म्हाका समजनातलें म्हज्या मोती भितर. काल की सायकोलॉजिकल प्रॉब्लम आसले म्हाका, कंटिन्युअस थॉट्स आनी पुरो येताले म्हाका, आनी सुइसायडल थॉट्स येताले. इट इज सायकोलॉजिकल प्रॉब्लम. काल हें करचें म्हूण समजनातलें. मागीर हांवें हांगा ते इनर हिलिंगा टायमार म्हाका मस्त म्हळ्यार मस्त बरेंपण जालें. म्हाका मस्त गूण जालें म्हळ्यार सांगोंकूच सादना. म्हज्या तोंडार एक हांसोय नातलें, कांय नातलें. एक 20 दीस आतां हांव मस्त प्रॉब्लमार आसलीं. हांव देवाक इतलें अर्गान दिता म्हूण म्हाका सांगोंकूच सादना. म्हज्या देवान म्हाका राखलां. म्हाका
देवान म्हाका सोणगालून मस्त देवाक अर्गान दिता, मस्त म्हळ्यार मस्त. आनी हांगा सगळ्यांकी हांव अर्गान दिता फादराक आनी सगळ्यांकी. आनी म्हजो हाती हांगा वय म्हाका कॅन्सर जाल्लें, हाती मस्त गूण जाला म्हाका वय. आतां हांव मस्त खुशेन आसा, मस्त म्हळ्यार मस्त खुशेन आसा हांव. थँक्यू जीजस, प्रेज यू जीजस, थँक्यू लॉर्ड. ಟು ಗಾಡ್, ಹಾಲೆಲೂಯ ಹಾಲೆಲೂಯ. ಪ್ರೀತಿಯ ಸಹೋದರರೇ, ನಾನು ಬಂದದ್ದೇ ಒಂದು ಮಿರಾಕಲ್. ನಾನು ಬೊಂಬೆಯಿಂದ ಒಬ್ಬಳೇ ಬಂದದ್ದು. ನನ್ನ ಆಪ್ರೇಷನ್ ಆಗಿ 2 ಕಾಲಿದ್ದು 7 ತಿಂಗಳಾಯಿತು. ನಾನು ಫಾದರ್ ಅಬ್ರಾಮೊಟ್ಟಿಗೆ ಸಹಕಾರದಲ್ಲಿ ಇದ್ದೇನೆ, ಮಾತಾಡ್ತಿದ್ದೇನೆ. ನನಗೆ ಬರಬೇಕಂತ 1 ವರ್ಷದಿಂದ ತಯಾರಿ ಮಾಡಿದ್ದೇನೆ. ಆದರೂ ದೇವರು ನನಗೆ ಈ ಸಭೆಗೆ, ಕನ್ನಡ ಸಭೆಗೆ ತಂದಕ್ಕೆ ನಾನು ತುಂಬ ದೇವರ ಆಭಾರಿ. ಇಂಥ ಒಂದು ಪ್ರೀಚಿಂಗ್ ಗ್ರೂಪು ನಾನು ಇದರಷ್ಟೇ ಕೇಳಲಿಲ್ಲ. ನನಗೆ ತುಂಬ ಆನಂದವಾಯಿತು. ದೇವರು ಇಲ್ಲಿ ಬಂದ ಕೂಡಲೇ ನಾನು 2-3 ವರ್ಷದಿಂದ ಯಾವಾಗ ರಿಟ್ರೀಟ್ ಮಾಡುವುದು ಅಂತ ಕಾಯ್ತಾ ಇದ್ದೆ. ಆದರೆ ದೇವರು ನನಗೆ ಟೈಮಿನಲ್ಲಿ ಇಲ್ಲಿ ಕನ್ನಡಕ್ಕೆ ತಂದರು. ನನ್ನ ಕನ್ನಡ ನಾನು ಕಲಿತು ಈಗ ಸುಮಾರು 60 ವರ್ಷ ಹೆಚ್ಚಾಯಿತು. ನನಗೆ ಹೆಚ್ಚು ಮಾತಾಡಲಿಕ್ಕೆ ಬರುವುದಿಲ್ಲ. ಆದರೂ ದೇವರು ನನಗೆ ಎಲ್ಲ ಅರ್ಥ ಮಾಡಿಕೊಟ್ಟರು. ದೇವರಿಗೆ ಮತ್ತು ನಾನು ಇಲ್ಲಿ ಬಂದ ತುಂಬ ನೋವಿತ್ತು. ನನಗೆ ಕಾಲಿನಲ್ಲಿ ನಡೆಯಲಿಕ್ಕೆ ಆಗ್ತಿರಲಿಲ್ಲ. ನಾನು 20 ವರ್ಷದಿಂದ ಕಾಲಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದೆ. ಆದರೂ ನನಗೆ ದೇವರು ಒಳ್ಳೇದು ಮಾಡ್ತಾರೆ ಅಂತ ವಿಶ್ವಾಸ ಇತ್ತು. ಆದರೂ ಮತ್ತೆ ಎಲ್ಲರೂ ಮನೆಯವರು ಬೈಯುತ್ತಾರೆ, ಆಪ್ರೇಷನ್ ಮಾಡಲಿಕ್ಕೆ ಏನಾಗಿದೆ ಅಂತ. ಮತ್ತೆ ಆಪ್ರೇಷನ್ ಮಾಡಲಿಕ್ಕೆ ಹೋದೆ. ಮತ್ತು ಈಗ ಇಲ್ಲಿ ಬಂದಾಗ ನಡೆಯಲಿಕ್ಕೆ ಆಗ್ತಿರಲಿಲ್ಲ. ಕಾಲು ಎಲ್ಲ ವೀಕ್ನೆಸ್ ಇತ್ತು ತುಂಬ ಶರೀರದಲ್ಲಿ. ಫಸ್ಟ್ ದಿನ ಅಲ್ಲ, 2ನೇ ದಿನವೇ ನನಗೆ ದೇವರು ತುಂಬ ಆಶೀರ್ವಾದದಿಂದ ಪ್ರೀತಿಯಿಂದ ನನ್ನ ಕಾಲಿಗೆ ಟಚ್ ಮಾಡಿದರು. ಮತ್ತು ತುಂಬ ಅನಾಯಿಂಟಿಂಗ್ ಕೊಟ್ಟರು. 2 ಸಲ ಅಲ್ಲ, 3 ಸಲ 4 ಸಲ ಅನಾಯಿಂಟಿಂಗ್ ಕೊಟ್ಟರು. ತುಂಬವಾಗಿ ನನಗೆ ತುಂಬ ಆನಂದ ಆಯಿತು. ನಾನು ಕಳೆದುಕೊಂಡದ್ದು ಯಾಕೆ, ನಾನು ಪ್ರಾರ್ಥನೆಯಲ್ಲಿ ತುಂಬ ವರ್ಷದಿಂದ ಇದ್ದೇನೆ. ಆದರೂ ದೇವರ ದಯೆಯಿಂದ ದೇವರ ಸಾನ್ನಿಧ್ಯದಲ್ಲೇ ಇರ್ತೇನೆ. ಯಾವಾಗಲೂ ಪ್ರೇಯರ್ ಗ್ರೂಪ್ ನಾನು ಬಿಡಲಿಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೆ ನನ್ನ ಅವಕಾಶ ಆದಾಗ. ಮತ್ತು ನನ್ನ ಎಬಿಲಿಟಿ ಇದ್ದಾಗ ಈ 6 ತಿಂಗಳಿಂದ ನನಗೆ ಸರಿ ಪ್ರಾರ್ಥನೆ ಮಾಡಲಿಕ್ಕೂ ಸಹ ಆಗುತ್ತಿರಲಿಲ್ಲ, ತುಂಬ ನೋವಿತ್ತು. ಆದರೆ ಇಲ್ಲಿಗೆ ಬಂದ ಕೂಡಲೇ ನನಗೆ ದೇವರು ಗುಣಪಡಿಸಿದರು. ಅವರ ಟೈಮ್ನಲ್ಲಿ ದೇವರೇ ನಿಮ್ಮ ಪ್ರೀತಿ ಒಂದು ಪೈಸೆ ಇಲ್ಲದೆ ನೀವು ನನಗೆ ಗುಣಪಡಿಸಿದಿರಿ. 5-6 ಲಕ್ಷ ಖರ್ಚಾಯಿತು. ದೇವರು ಆ ಹಣವನ್ನು ನನಗೆ ಕೊಡಿಸಿದರು. ಮತ್ತು ಎಲ್ಲ ಆಧಾರದಿಂದ ದೇವರ ಸ್ತುತಿ ಮಾಡ್ತೇನೆ. ನನ್ನ ಫ್ಯಾಮಿಲಿಗೋಸ್ಕರ ಸ್ತುತಿ ಮಾಡ್ತೇನೆ, ನನ್ನ ಕಷ್ಟಗೋಸ್ಕರ ಸ್ತುತಿ ಮಾಡುತ್ತೇನೆ. ಮತ್ತು ದೇವರು ಕೊಟ್ಟ ಎಲ್ಲ ಜನರಿಗೋಸ್ಕರ ನಾನು, ಮತ್ತು ಈ ಆರಾಧನೆ ಸ್ಥಳ ಡಿವೈನ್ ಕಾಲ್ ಸೆಂಟರಿನಿಂದ ದಿನಾ ನಾನು ಆರಾಧನೆ ನೋಡ್ತೇನೆ. ಅದಕ್ಕಾಗಿ ಅವರೆಲ್ಲರೂ ನಮ್ಮ ಮನೆಯಲ್ಲಿ ಇದ್ದಾರೆ. ಅವರನ್ನು ಯಾವಾಗ ನಾನು ಭೇಟಿ ಮಾಡುವುದು, ಅದಕ್ಕೆ ದೇವರು ನನ್ನನ್ನು ಇಲ್ಲಿ ತಂದರು ಮತ್ತು ಆಶೀರ್ವಾದಿಸಿರು. ನಿಮಗೆ ಎಲ್ಲರಿಗೂ ನನ್ನ ಆಶೀರ್ವಾದ, ಎಲ್ಲರಿಗೂ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ದಿ ಲಾರ್ಡ್. ನನ್ನ ಹೆಸರು ಮೇಬಲ್ ಡಿಸೋಜಾ. ನಾನು ಮಂಗಳೂರು ಜೆಪ್ಪು ಸಂತ ಜೋಸೆಫ ಜೆಪ್ಪು ಚರ್ಚಿಗೆ ಸಂಬಂಧಪಟ್ಟವಳಾಗಿದ್ದೇನೆ. ನನಗೆ ಒಂದು ರಿಟ್ರೀಟ್ ಮಾಡಬೇಕಂತ ಇತ್ತು, ಆದರೆ ಇಷ್ಟು ಬೇಗ ಬರ್ತೇನೆ ಅಂತ ನಾನು ಯೋಚಿಸಲಿಲ್ಲ. ನನಗೆ 1 ವಾರದ ಮೊದಲೊಂದು ಕಾಲ್ ಬಂತು, ನನ್ನ ಜೊತೆ ಇಂಟರ್ಸೆಸರಿ ಮಾಡಲಿಕ್ಕೆ ಬರ್ತೀಯಾ ಅಂತ. ಆಗ ನನಗೆ ಹೇಳಿದರೆ ಅದು ಕನ್ನಡ ರಿಟ್ರೀಟ್ ಅಂತ ಗೊತ್ತಿತ್ತು, ಆದರೆ ಮರೆತು ಹೋಗಿತ್ತು. ಅವರ ಮುಖಾಂತರ ನನಗೆ ದೇವರು ಇಲ್ಲಿ ಬರುವಂತೆ ಮಾಡಿದರು. ಮತ್ತು ನಾನು ಸೋಮವಾರ ಬೆಳಿಗ್ಗೆ ಬರಬೇಕಂತ ಯೋಚಿಸಿದ್ದೆ, ಯಾಕೆಂದರೆ ನನಗೆ ತುಂಬ ತಲೆನೋವಿತ್ತು. 1 ನಿಮಿಷ ನನಗೆ ನಿಲ್ಲಲಿಕ್ಕೆ ಆಗ್ತಿರಲಿಲ್ಲ. ಚರ್ಚಿಗೆ ಹೋದರೆ ನಾನು ತಲೆಗೆ ಶಾಲ್ ಹಾಕಿ ಎಷ್ಟು ಸಲ ನನ್ನ ತಲೆಯನ್ನು ಗಟ್ಟಿಯಾಗಿ ಹಿಡಿತಿದ್ದೆ, ಯಾಕೆಂದರೆ ಯಾರು ನೋಡಬಾರ್ದು ಹೇಳಿ. ಅಷ್ಟು ಜೋರು ತಲೆನೋವಿತ್ತು. ಸುಮಾರು 3 ವರ್ಷದಿಂದ ಇತ್ತು.
ಆದರೆ ಮೊದಲು ಆದ ತಲೆನೋವು ಬೇರೆ, ಅದು ನನಗೆ ಹೋಮಿಯೋಪತಿಕ್ ಮೆಡಿಸಿನಲ್ಲಿ ಕ್ಯೂರ್ ಆಯಿತು. ಆಮೇಲೆ ಸ್ವಲ್ಪ ಸಮಯ ಬಿಟ್ಟು ಪುನಃ ಬಂತು ಕಳೆದ ವರ್ಷ. ಅದು ಡಾಕ್ಟರ್ MRI ಮಾಡಲಿಕ್ಕೆ ಹೇಳಿದರು. MRIಯಲ್ಲಿ ರಿಪೋರ್ಟ್ ಬಂದು ನರ್ವ್ ಟ್ರಿಗರ್ ಅಂತ. ಅದಕ್ಕೆ ಆ ಸಲ ಕೂಡ ನನಗೆ ಹೋಮಿಯೋಪತಿಕಲ್ಲಿ ಕ್ಯೂರ್ ಆಯಿತು. ಆಮೇಲೆ ಇವಾಗ 3 ತಿಂಗಳ ಹಿಂದೆ ಸ್ವಲ್ಪ ಕೆಲವು ಸಮಸ್ಯೆಗಳು ಮನೆಯಲ್ಲಿ ಆದವು. ಅದು ನನಗೆ ತುಂಬ ಅಂದರೆ ನಿನ್ನೆ ಫಾದರ್ ಆಲ್ಬನ್ ಹೇಳುವಾಗ ನನಗೆ ಕ್ಲಿಯರ್ ಆಯಿತು. ಇನ್ನರ್ ಹೀಲಿಂಗ್ ಆಗುವಾಗ ಅವರು ಹೇಳಿದರು, ಮೈಯಲ್ಲಿ ಯಾವುದೇ ಗಾಯ ಆದರೂ ಹೇಗೂ ಗುಣಪಡಿಸ್ಬೋದು, ಆದರೆ ನೆಗೆಟಿವ್ ಒಂದು ಸಲ ನಾವು ತಲೆಗೆ ತೆಗೆದುಕೊಂಡ್ರೆ ಅದನ್ನು ನಾವೇ ಗುಣಪಡಿಸಬೇಕು ಪಾಸಿಟಿವ್ ಆಗಿ ಅಂತ. ಹಾಗೆ ಇಲ್ಲಿ ನನಗೆ ರಿಟ್ರೀಟ್ಗೆ ಬರುವ ಸಂದರ್ಭ ಸಿಕ್ಕಿತು. ಬರುವಾಗ ತುಂಬ ತಲೆನೋವು ಅಂದರೆ ಇಲ್ಲಿ ಕಿವಿ, ಕಣ್ಣು ಮತ್ತು ಈ ತಲೆ ಎಷ್ಟು ಒಂದು ಗಾಯಕ್ಕೆ ಟಿಂಚರ್ ಹಾಕಿದರೆ ಯಾವ ಥರ ಅದೇ ಥರ ನೋವಾಗೋದು, ತುಂಬ ನೋವು, ಸಹಿಸಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಆದರೆ ಹೇಗೂ ನಾನು ಬಂದ ಮೇಲೆ ನನಗೆ ಇಲ್ಲಿ ನಾನು ಫಾದರ್ ಹಿಂದೆ ಹೋಗಿ ಹೇಳ್ತಿದ್ದೆ. ನನಗೆ ಕೆಲವು ಕಷಾಯ ಇತ್ತು, ನಾನು ತುಂಬ ಡಯಟಿಂಗಲ್ಲಿದ್ದೆ. ಚಿಕನ್ ತಿನ್ನಬಾರ್ದು, ಟೀ ಕುಡಿಲಿಕ್ಕೆ ಇಲ್ಲ, ಹಾಲಿದ್ದು ಯಾವುದು ತಿನ್ನಲಿಕ್ಕೆ ಇಲ್ಲ ಮತ್ತು ಮೈದಾ. ಆದರೆ ಇಲ್ಲಿ ಬಂದ ದಿವಸ ಗೋಧಿದ್ದು ಬ್ರೇಕ್ಫಾಸ್ಟ್ ಇತ್ತು. ಅದನ್ನು ನಾನು ನೋಡಿದ ಕೂಡಲೇ, ಯೇಸುವೆ ನೀವು ಯಾವುದು ನನ್ನ ಹೆಸರಿನಲ್ಲಿ ತಿನ್ನಿ, ಏನಾಗೋದಿಲ್ಲ ಅಂತ ಆ ವಾಕ್ಯವನ್ನು ಕ್ಲೇಮ್ ಮಾಡಿ ತಿಂದೆ. ಒಂದು ದಿವಸ ಕಷಾಯ ಮಾಡಿದೆ ಮತ್ತು ಮರು ದಿವಸದಿಂದ ಎಲ್ಲ ಬಿಟ್ಟು ಫ್ರೀಯಾಗಿ ಇದ್ದಕ್ಕಿದ್ದಾಗೆ ಎಲ್ಲ ಫುಡ್ಡನ್ನು ಸ್ವೀಕರಿಸಿದೆ. ಸೋಮವಾರ ಮಂಗಳವಾರ ಇಲ್ಲಿ ಆರಾಧನೆ ಆಗುವ ತುಂಬ ಅಭಿಷೇಕ ಆಯಿತು ನನಗೆ. ಮತ್ತು ನಾನು ರೂಮಿಗೆ ಮಲಗಲಿಕ್ಕೆ ಹೋಗುವಾಗ ನನಗೆ ಇಷ್ಟು ಬೇಗ ಮಲಗುದಂತ ಸ್ವಲ್ಪ ಹೊತ್ತು ಬೈಬಲೆಲ್ಲ ಓದಿ ನಾನು ಮಲಗಿದೆ. 3 ಗಂಟೆಗೆ ಹೊರದೇಶದಿಂದ ನನ್ನ ಮಕ್ಕಳದ್ದು ಫೋನ್ ಬಂತು. ಅದನ್ನು ಅಟೆಂಡ್ ಮಾಡಿ ಮಲಗಿದೆ. ಅಲಾರಾಮ್ ಇಟ್ಟಿದ್ದೆ ಬೆಳಿಗ್ಗೆ. ಯಾವಾಗಲೂ ಅಲಾರಾಮ್ ಆಗುವ ಮೊದಲು 4:15 ಹೇಳ್ತೇನೆ. ನಾನು ಎಷ್ಟು ನೋವಿದ್ರೂ ಬೆಳಿಗ್ಗೆ ಹೇಳ್ತೇನೆ, ಚರ್ಚಿಗೆಲ್ಲ ಹೋಗ್ತೇನೆ. ಆದರೆ ನಿನ್ನೆ ಬೆಳಿಗ್ಗೆ ನನಗೆ ಎಂತಾಯಿತು ನನಗೆ ಗೊತ್ತಿಲ್ಲ, ನನಗೆ ಎಚ್ಚರವೇ ಇಲ್ಲ. ಇದು ಎಲ್ಲರ ಮದದ್ದು ಕೂಡ ಕೇಳಲಿಲ್ಲ. 7:44 ಆಗಿದೆ. ನಾನು ಇಷ್ಟು ಬೆಳಕಾಗಿದೆ, ಇದೇ ಮೊದಲ ಬಾರಿಗೆ ಇಷ್ಟು ಲೇಟ್ ಮಾಡಿ ಹೇಳೋದು. ಅಂದರೆ ಅಷ್ಟು ಗಟ್ಟಿ ಒಳ್ಳೆ ನಿದ್ದೆ ಬಿದ್ದಿದೆ ನನಗೆ. ತುಂಬ ಸಮಯದಿಂದ ನನಗೆ ನಿದ್ದೆ ಇರಲಿಲ್ಲ, ತುಂಬ ತಾಪತ್ರಯಗಳಾಗ್ತಿತ್ತು. ಈಗ ಸಾಧಾರಣವಾಗಿ ಸ್ವಲ್ಪ ನೋವುಂಟು, ಅದನ್ನು ದೇವರು ಗುಣಪಡಿಸ್ತಾರೆ ಮತ್ತು ತುಂಬ ಸಮಾಧಾನ ಸಿಕ್ಕಿದೆ, ಸಂತೋಷ. ಈ ಟೀಮ್ ನನಗೆ ಪ್ರತಿಯೊಂದು ಟಾಕು ಮತ್ತು ಎಲ್ಲ ಪ್ರೈಸ್ ಆ್ಯಂಡ್ ವರ್ಷಿಪ್ ತುಂಬ ಒಳ್ಳೆಯದಾಗಿ ಸಿಕ್ಕಿದೆ. ಒಳ್ಳೆಯ ರೂಮ್ ಸಿಕ್ಕಿದೆ. ಇಲ್ಲಿ ಫಾದರ್ಸ್ನವರೆಲ್ಲ ನಮಗೆ ಒಳ್ಳೆ ತಯಾರಿ ಮಾಡಿಕೊಟ್ಟಿದ್ದಾರೆ. ಹಾಗೂ ಬ್ರದರ್ ಇಲಿಯಾಸ್, ಕೆವಿನ್ ಮತ್ತು ನಮಗೆ ಇಲ್ಲಿ ಸಹಾಯ ಮಾಡಿದ ಎಲ್ಲರಿಗೂ, ಎಲ್ಲ ಬ್ರದರ್ಸ್ನವ್ರು, ಬ್ರದರ್ ರಾಬರ್ಟ್ ಅವರು ಎಲ್ಲರಿಗೂ ನಾನು ಅವರ ಪರವಾಗಿ ಯೇಸುವಿಗೆ ಸ್ತೋತ್ರ ಹೇಳ್ತೇನೆ. ಮತ್ತು ಈ ರಿಟ್ರೀಟನ್ನು ದಯಪಾಲಿಸಿದ್ದಕ್ಕೋಸ್ಕರ ನಾನು ಸ್ತೋತ್ರ ಹೇಳ್ತೇನೆ. ಯಾಕೆಂದರೆ ನನ್ನ ಚರ್ಚೆಯಲ್ಲಿ ನಾನು ಪ್ರೇಯರ್ ಗ್ರೂಪ್ ನಡೆಸ್ತಾ ಇದ್ದೆ. ಸುಮಾರು ವಾರದಿಂದ ನನಗೆ ಹೋಗಲಿಕ್ಕೆ ಆಗಲಿಲ್ಲ. ಮೊನ್ನೆ ಫಾದರ್ ಹತ್ರ ಹೋಗಿ ಹೇಳಿದೆ ನನಗೆ ಆಗೋದಿಲ್ಲ ಅಂತ. ನಾನು ಅದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ ನಾನು ಈಗ ಹೇಳ್ತೇನೆ.